ಶೆಟ್ಟಿಬೆಟ್ಟು ವಾರ್ಡಿನ ಯಮನಪ್ಪ ಎಂಬ ಕೂಲಿ ಕಾರ್ಮಿಕನು ಕಳೆದ 23 ವರ್ಷಗಳಿಂದ ಪರ್ಕಳ ಶೆಟ್ಟಿಬೆಟ್ಟು ಸುತ್ತಮುತ್ತಲಿನಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡುತ್ತಿದ್ದು ನಮ್ಮ ಕುಟುಂಬ ಪರ್ಕಳದ ಸುತ್ತಮುತ್ತ ಬಾಡಿಗೆಯಲ್ಲಿದ್ದು ನೆಲೆಸಿದ್ರು. ತಮ್ಮ 3 ಮಕ್ಕಳನ್ನ ಹೆರ್ಗಾದಲ್ಲಿರುವ ಶೆಟ್ಟಿಬೆಟ್ಟು ಶಾಲೆ ಅಲ್ಲಿ ಶಿಕ್ಷಣವನ್ನು ನೀಡಿ ಮೊದಲ ಮಗ ಈಗ ಹಿರಿಯಡ್ಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದು, ಮಗಳು 9ನೇ ಮತ್ತು ಇನ್ನೊಬ್ಬ ಮಗ 7ನೇ ತರಗತಿಯಲ್ಲಿ ಶೆಟ್ಟಿಬೆಟ್ಟು ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅವರ ಊರು ಬಾದಾಮಿ ತಾಲೂಕಿನ ಮಾಲಗಿ ಗ್ರಾಮದ ಸಮೀಪ ಇದೆ. ಊರಿನ ದಾಖಲೆ ಮೂಲಕ ಬಿಪಿಎಲ್ ಪಡಿತರ ಇರೋದ್ರಿಂದ ಉಜ್ವಲ ಯೋಜನೆಯ ಉಚಿತ ಗ್ಯಾಸ್ ಪ್ರಯೋಜನ ಪಡೆದುಕೊಳ್ಳಲು ಉಡುಪಿಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅವರಿಗೆ ಸಾಧ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಬಹಳಷ್ಟು ನೊಂದಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಬಿಪಿಎಲ್ ಆಧಾರದಲ್ಲಿ ಬ್ಯಾಂಕ್ ಖಾತೆ ವಿಳಾಸ ಎಲ್ಲ ಇದ್ರೂ ಈ ಯೋಜನೆ ಸಿಗುತ್ತಿಲ್ಲ ಅನ್ನೋದೇ ಇವರ ಕೊರಗು.